ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ದೇವಾಲಯಗಳಲ್ಲಿ ಇ-ಆಫೀಸ್ ವ್ಯವಸ್ಥೆ ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಗಿದೆ ಅಂತ ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧಾರ್ಮಿಕ ದತ್ತಿ ಇಲಾಖೆಯ ಒಳಪಡುವ 34,562 ದೇವಾಲಯಗಳ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚರ ಸ್ಥಿರ ಆಸ್ತಿಗಳನ್ನು, ಅತ್ಯಮೂಲ್ಯ ದಾಖಲೆಗಳನ್ನು ಸಂರಕ್ಷಣೆ, ಆಡಳಿತ ನಿರ್ವಹಣೆ ಮತ್ತು ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಸುಗಮವಾಗಿ, ಪಾರದರ್ಶಕವಾಗಿ ನಿರ್ವಹಿಸಲು ಈ ಆಡಳಿತ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಅಂತ ಹೇಳಿದರು. ಇಲಾಖೆಯ ಕೇಂದ್ರ ಕಚೇರಿ ಆಫೀಸ್ ಮಾಡಲಿಕ್ಕೆ ಬೇಕಾದ ರೋಹಿಣಿ ಸಿಂಧೂರಿ ನಮ್ಮ ಈಗಿನ ಆಯುಕ್ತರಾಗಿದ್ದಾರೆ. ಆವಾಗ ನಾವು ಈ ಆಫೀಸಿನ ಒಂದು ಭಾಗವಾಗಿ ನಮ್ಮ ಚಿರ ಮತ್ತು ಸ್ವರಸತ್ತುಗಳು, ನನಗೆ ನಮ್ಮಲ್ಲಿರುವಂಥ ಭೂಮಿ, ನಮ್ಮಲ್ಲಿರುವಂಥ ದಾಖಲೆ, ನಮ್ಮಲ್ಲಿರುವಂಥ ದಾಳಗೆರೆಗಳು, ನಮ್ಮಲ್ಲಿರುವಂಥ ಚಿನ್ನಾಭರಣಗಳು, ಹಣ, ವೆಚ್ಚ ಇದೆಲ್ಲ ಇದೆಯಲ್ಲ ಸ್ವತ್ತುಗಳನ್ನು ಅದನ್ನು ದಾಖಲೀಕರಣ ಮಾಡುವಂಥ, ಕಂಪ್ಯೂಟರ್ಕರಣ ಮಾಡುವಂಥ ಯೋಜನೆ ರೂಪಿಸ್ತದೆ. ಇದರಿಂದಾಗಿ ನಮಗೆ ಉದಾಹರಣೆಗೆ ಒಂದು ದೇವಸ್ಥಾನದಲ್ಲಿ 4 ಎಕರೆ ಜಾಗ ಇದೆ ಅಂತ ನಮ್ಮ ದಾಖಲೆಗಳಲ್ಲಿದೆ. ಈಗ ನೋಡಿದರೆ ಅಲ್ಲಿ ಅರ್ಧ ಎಕರೆ ಇರೋದಿಲ್ಲ. ಹೇಗೋಯ್ತು ಅಂತ ನೋಡಬೇಕಾದ್ರೆ ನಮ್ಮ ದಾಖಲೆಗಳು ಏನು ಒಂದ್ಸತಿ ದಾಖಲೀಕರಣ ಆಗಬೇಕು. ಆ ಕಾರಣಕ್ಕೆ ದಾಖಲೀಕರಣ ಮಾಡುವಂಥ ಕೆಲಸಗಳನ್ನು 2-3 ತಿಂಗಳಲ್ಲಿ ಮಾಡಬೇಕು. ಇನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಾಲಯಗಳಲ್ಲಿ ಇಲಾಖೆಯ ಪ್ರೋತ್ಸಾಹಧನ ಕೊಡುಗೆಗಳ ಜೊತೆ ನಡೆಸಲು ಉದ್ದೇಶಿಸಿರುವ ಸರಳ ವಿವಾಹವನ್ನು ಪ್ರೋತ್ಸಾಹಿಸುವಂತೆ ಜನರಲ್ಲಿ ಮನವಿ ಮಾಡಿಕೊಳ್ಳುವುದಾಗಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು. ಬಡವರು ಬರ್ಬೋದು, ಅದರ ಜೊತೆಗೆ ಸರಳವಾದ ವಿವಾಹಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ವಿನಂತಿ ಇದೆ. ಈಗಾಗಲೇ ಕರ್ನಾಟಕ ರಾಜ್ಯದ 300 ಶಾಸಕರನ್ನ ಪತ್ರ ಮುಖೇನ ವಿನಂತಿ ಮಾಡಿದ್ದೆ. ಇವತ್ತು ಬಂಟ್ವಾಳದ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಮಾನ್ಯ ಶಾಸಕರಾಗಿರುವಂಥ ರಾಜೇಶ್ ನಾಯ್ಕರ ಜೊತೆ ಕೂತ್ಕೊಂಡು ಆ ದೇವಸ್ಥಾನದ ಎಲ್ಲ ಆಡಳಿತಾಧಿಕಾರಿಗಳನ್ನು ಮತ್ತು ವ್ಯಕ್ತಿಗಳನ್ನು ಕರೆದು ಮಾತಾಡಿದರು. ಒಟ್ಟಾರೆ ನಾಳೆ ಕಳಸದ ಕಳಸೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಒಟ್ಟು ನಮ್ಮ ಇಡೀ ವ್ಯವಸ್ಥೆಗಳು ಈ ಸರಳ ವಿವಾಹ ಅನ್ನೋದು ಅತ್ಯಂತ ಜನಪ್ರಿಯವಾಗಬೇಕು ಮತ್ತು ಸರಳವಾಗಿ ಮದುವೆ ಮಾಡಿಕೊಳ್ಬೇಕಂತ ಅಪೇಕ್ಷೆ ಪಡುವವರಿಗೆ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನೋ ವಿನಂತಿಯನ್ನು ಮಾಡ್ತೇವೆ.